ಗೆಣಗಾರ ಕೂತ್ಕೊಂಡು ಬಂದ್ರಪೋ ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪೋ ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪೋ ಗೆಣಗಾರ ಕೂತ್ಕೊಂಡು ಬಂದಪೋ ಗೆಣಗಾರ ಕೂತ್ಕೊಂಡು ಬಂದಪೋ ನಮ್ಮ ಬಲದಾಗಿ ಬ್ಯಾಟಿಗೆ ಬಂದ್ರಪೋ ನಮ್ಮ ಬಲದಾಗಿ ಬ್ಯಾಟಿಗೆ ಬಂದ್ರಪೋ ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪೋ ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪೋ ಗೆಣಗಾರ ಕೂತ್ಕೊಂಡು ಬಂದಪೋ ಮನಿಗೊಂದು ಜನ ಹೊರಟು ನೆರೆದಾರ ಕಾಡಾಗೆ ಮನಿಗೊಂದು ಜನ ಹೊರಟು ನೆರೆದಾರ ಕಾಡಾಗೆ ಜನವಲ್ಲ ಸಮುದ್ರವೆನಬೇಕು ಜನವಲ್ಲ ಸಮುದ್ರವೆನಬೇಕು ಜನವೆಲ್ಲ ಸಮುದ್ರವೆನಬೇಕು ಮನದಾಗೆ ಹುಟ್ಟೇರಿ ಬಿಲ್ಬಾಣ ಕೈ ಸೇರಿ ಮನದಾಗೆ ಗುರ್ಪೇರಿ ಬಿಲ್ಬಾಣ ಕೈ ಸೇರಿ ಬಿಲ್ಬಾಣ ಕೈ ಸೇರಿ ಬಿಲ್ಬಾಣ ಕೈ ಸೇರಿ ಬನದಾಗೆ ಬಾಡೂಟ ಉಣಬೇಕು ಬನದಾಗೆ ಬಾಡೂಟ ಉಣಬೇಕು ನಾವು ಬನದಾಗೆ ಬಾಡೂಟ ಉಣಬೇಕು ಗೆಣಗಾರ ಕೂತ್ಕೊಂಡು ಬಂದ್ರಪೋ ಬಲೆ ಬೀಸಿ ಮೊಲ ಹುಲ್ಲೆ ಕಾಗೋಳಿ ಕಿರಿನವಿಲು ಬಲೆ ಬೀಸಿ ಮೊಲ ಹುಲ್ಲೆ ಕಾಗೋಳಿ ಗಿರಿನವಿಲು ಕಾಗೋಳಿ ಗಿರಿನವಿಲು ಅವುಗಳನ್ನೆಲ್ಲ ಹಿಡಿದು ಕಟ್ಟಿಡಬೇಕು ಅವುಗಳನ್ನೆಲ್ಲ ಹಿಡಿದು ಕಟ್ಟಿಡಬೇಕು ಅವುಗಳನ್ನೆಲ್ಲ ಹಿಡಿದು ಕಟ್ಟಿಡಬೇಕು ಹುಲಿ ಸಿಂಗ ಕಾಡಾನೆ ಹುಲಿ 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 ಸಿಂಗ ಕಾಡಾನೆ ಹಂದಿ ಕಾಗೋಣಕ್ಕೆ ಸುಳಿವರಿತು ಬಾಣವ ಬಿಡಬೇಕು ಸುಳಿವರಿತು ಬಾಣವ ಬಿಡಬೇಕು ಸುಳಿವರಿತು ಬಾಣವ ಬಿಡಬೇಕು ಗೆಣಗಾರ ಕೂತ್ಕೊಂಡು ಬಂದ್ರಪೋ ನಮ್ಮ ಬನದಾಗಿ ಘಾಟಿಗೆ ಬಂದ್ರಪೋ ನಮ್ಮ ಬನದಾಗಿ ಘಾಟಿಗೆ ಬಂದ್ರಪೋ ಗೆಣಗಾರ ಕೂತ್ಕೊಂಡು ಬಂದ್ರಪೋ ಹೊತ್ತೇರಿದಡಿ ಮಾದ್ರೆ ಹೊತ್ತಿಸಿ ಕಿರುಗಿಚ್ಚು
ಗೊತ್ತೇರಿ ದಣಿವಾದ್ರೆ ಹೊತ್ತಿಸಿ ಕಿರುಗಿಚ್ಚು ಗೊತ್ತೇರಿ ದಣಿವಾದ್ರೆ ಹೊತ್ತಿಸಿ ಕಿರುಗಿಚ್ಚು ಸತ್ತ ಹುಲ್ಲೆಯ ಮಾಂಸ ಸುಡಬೇಕು ಸತ್ತ ಹುಲ್ಲೆಯ ಮಾಂಸ ಸುಡಬೇಕು ಮಾಂಸ ಸುಡಬೇಕು ಸತ್ತ ಹುಲ್ಲೆಯ ಮಾಂಸ ಸುಡಬೇಕು ಹತ್ತಿರ ಹುಳಿಗಂಡ ಹತ್ತಿರ ಹುಳಿಗಂಡ ಬುಲ್ಡೇನ ಮಾಡ್ಕೊಂಡ್ರೆ ಹತ್ತಿರ ಹುಳಿಗಂಡ ಬುಲ್ಡೇನ ಮಾಡ್ಕೊಂಡ್ರೆ ಮತ್ತೇನು ಸ್ವರ್ಗವ ಸುಡಬೇಕು ಮತ್ತೇನು ಸ್ವರ್ಗವ ಸುಡಬೇಕು ಮತ್ತೇನು ಸ್ವರ್ಗವ ಸುಡಬೇಕು ಗೆಳೆಗಾರ ಕೂತ್ಕೊಂಡು ಬಂದ್ರಪೋ ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪೋ ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪೋ ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪೋ ಗೆಳೆಗಾರ ಕೂತ್ಕೊಂಡು ಬಂದ್ರಪೋ ಒಬ್ಬೊಬ್ಬರು ಒಂದೊಂದು ಮನೆಯಿಂದ ಒಬ್ಬೊಬ್ಬರು ಬಂದಿದ್ದೀರಿ ಸಮುದ್ರವೇ ಎದ್ದು ಬಂದ ಹಾಗೆ ಕಾಣ್ತಾ ಇದೆ ಗಣೆಗಾರರು ನಾವೆಲ್ಲ ಮೃಗ ಬೇಟೆಯಾಡಿ ಮೃಗದ ಮಾಂಸ ತಿನ್ನಾಕ ಮುಂದುವರಿದವರು ಅಲ್ವೆಲ್ಲ ಒಬ್ಬೊಬ್ಬರು ಒಂದೊಂದು ಆಯುಧವನ್ನು ಹಿಡ್ಕೊಂಡು ಬಂದಿದ್ರಿ ಆಯುಧ ಯಾಕೆ ಮೃಗವನ್ನು ಹಿಡಿಯುವುದಕ್ಕೆ ಅದನ್ನು ಕಡಿಯುವುದಕ್ಕೆ ಬಲೆ ಬೀಸಿ ಹುಲ್ಲೆ ಮರಿ ಜಿಂಕೆ ಮರಿ ಮೊಲದ ಮರಿ ಎಲ್ಲವನ್ನು ಹಿಡಿಬೇಕು ನೋಡ್ರಿ ಆಮೇಲೆ ಏನ್ ಮಾಡ್ಬೇಕು ಹುಲಿಸಿಂಗ ಎಲ್ಲವನ್ನು ಹಿಡಿಬೇಕು ಕಾಡನ್ನಿ ಮಾಂಸ ಬಹಳ ರುಚಿ ಆಯ್ತು ನೋಡು ಹಂಗಾಗಿ ನಾವೆಲ್ಲ ಮೃಗ ಬೇಟೆ ಆಡುವುದಕ್ಕೆ ಹೊರಟವು ನಡು ನೆತ್ತಿಗೆ ಸೂರ್ಯ ಬರ್ತಾಳ ಸೂರ್ಯ ಬಂದಾಕ್ಷಣ ಏನಾಗುತ್ತೆ ಬೇಸರ ಆಗುತ್ತೆ ಆಮೇಲೆ ಉಲ್ಲಾಸ ಇರಂಗಿಲ್ಲ ಉಲ್ಲಾಸ ಇರಂಗಿಲ್ಲ ಅಂದ್ರೆ ನಾವು ಬೇಟೆ ಆಡೋದು ಹೆಂಗೋ ಅವಾಗ ಏನ್ ಮಾಡ್ಬೇಕು ಸ್ವಲ್ಪ ವಿಶ್ರಾಂತಿ ಪಡೆಯಬೇಕು ವಿಶ್ರಾಂತಿ ಪಡೆದು ಆಮೇಲೆ ಹೊತ್ತು ಏರುವಾಗ ಏನ್ ಮಾಡ್ಬೇಕು ಆ ಕಾಡಿನಲ್ಲಿ ನಾವು ಕೂತು ಅಲ್ಲಿಯೇ ಕಿಚ್ಚನ್ನ ಹಚ್ಚಿ ಹುಲ್ಲೆ ಮರಿ ಮೊಲದ ಮರಿ ಅದರ ಮಾಂಸವನ್ನು ತೆಗೆದು ಬೆಂಕಿಯಲ್ಲಿ ಹಾಕಿ ಸುಟ್ಟು ಆಮೇಲೆ ತಿನ್ಬೇಕು ಅಷ್ಟು ಸಾಕ ಅದು ತಿನ್ನುವಾಗ ಏನಾದ್ರೂ ಬೇಕಾ ಬೇಕು ಹುಳಿ ಹೆಂಡ ಹುಳಿ ಹೆಂಡ ಜೊತೆಗೆ ಮಾಂಸ ಇದು ಎರಡಿದ್ರೆ ನಾವು ಆ ದೇವಲೋಕಕ್ಕೆ ಕಿಚ್ಚಿ ಹಿಟ್ಟಂಗೆ ಸ್ವರ್ಗ ಲೋಕಕ್ಕೆ ಕಿಚ್ಚಿ ಹಿಟ್ಟಂಗೆ ಅವ್ರ ಕೆಳಗೆ ನೋಡಿದ್ರೆ ಮತ್ಸರಾಗಬೇಕು ಹಾಗೆ ನಮ್ಮ ವ್ಯವಸ್ಥೆ ಇರ್ಬೇಕು ಹಂಗಾಗಿ ನೀವೆಲ್ಲ ಜೊತೆಯಾಗಿದ್ದೀರಿ ಜೊತೆ ಆದ ಮಾತ್ರಕ್ಕೆ ಇಲ್ಲೇ ನಿಂತು ಏನು ಪ್ರಯೋಜನ ಇಲ್ಲ ನಾವು ಕಾಡಿಗೆ ಹೋಗ್ಬೇಕು ಬೇಗಬೇಟೆ ಆಡ್ಬೇಕು ನಡೆಯೋಣ ಬೇಟೆಯಾಡುತ್ತಾ ಬಂದನಾಗ ಬೇಟೆ ಆಡುತ್ತಾ ಬಂದನಾಗ ಹಿಂಗವನದು ಬೇಟೆಯಾಡುತ್ತಾ ಬಂದನಾಗ ಆಡುತ್ತಾಡುತ್ತ ಬಂದನಾಗ
ಗೆಣಗಾರ ಕೂತ್ಕೊಂಡು ಬಂದ್ರಪ್ಪ ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪ್ಪ ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪ್ಪ ಗೆಣಗಾರ ಕೂತ್ಕೊಂಡು ಬಂದಪ್ಪ ಗೆಣಗಾರ ಕೂತ್ಕೊಂಡು ಬಂದಪ್ಪ ನಮ್ಮ ಬಲದಾಗಿ ಬ್ಯಾಟಿಗೆ ಬಂದ್ರಪ್ಪ ನಮ್ಮ ಬಲದಾಗಿ ಬ್ಯಾಟಿಗೆ ಬಂದ್ರಪ್ಪ ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪ್ಪ ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪ್ಪ ಗೆಣಗಾರ ಕೂತ್ಕೊಂಡು ಬಂದ್ರಪ್ಪ ಮನಿಗೊಂದು ಜನಗುಳ್ಟು ನೆರೆದಾರ ಕಾಡಾಗೆ ಮನಿಗೊಂದು ಜನಗುಳ್ಟು ನೆರೆದಾರ ಕಾಡಾಗೆ ಜನವಲ್ಲ ಸಮುದ್ರವೆನಬೇಕು ಜನವಲ್ಲ ಸಮುದ್ರವೆನಬೇಕು ಜನವೆಲ್ಲ ಸಮುದ್ರವೆನಬೇಕು ಮನದಾಗೆ ಹುಟ್ಟೇರಿ ಬಿಲ್ಬಾಣ ಕೈ ಸೇರಿ ಮನದಾಗೆ ಗುರ್ಪೇರಿ ಬಿಲ್ಬಾಣ ಕೈ ಸೇರಿ ಬಿಲ್ಬಾಣ ಕೈ ಸೇರಿ ಬಿಲ್ಬಾಣ ಕೈ ಸೇರಿ ಬನದಾಗೆ ಬಾಡೂಟ ಉಣಬೇಕು ಬನದಾಗೆ ಬಾಡೂಟ ಉಣಬೇಕು ನಾವು ಬನದಾಗೆ ಬಾಡೂಟ ಉಣಬೇಕು ಗೆಣಗಾರ ಕೂತ್ಕೊಂಡು ಬಂದ್ರಪ್ಪ ಬಲೆ ಬೀಸಿ ಮೊಲ ಹುಲ್ಲೆ ಕಾಗೋಳಿ ಕಿರಿನವಿಲು ಬಲೆ ಬೀಸಿ ಮೊಲ ಹುಲ್ಲೆ ಕಾಗೋಳಿ ಗಿರಿನವಿಲು ಕಾಗೋಳಿ ಗಿರಿನವಿಲು ಅವುಗಳನ್ನೆಲ್ಲ ಹಿಡಿದು ಕಟ್ಟಿಡಬೇಕು ಅವುಗಳನ್ನೆಲ್ಲ ಹಿಡಿದು ಕಟ್ಟಿಡಬೇಕು ಅವುಗಳನ್ನೆಲ್ಲ ಹಿಡಿದು ಕಟ್ಟಿಡಬೇಕು ಹುಲಿ ಸಿಂಗ ಕಾಡಾನೆ ಹುಲಿ 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 ಸಿಂಗ ಕಾಡಾನೆ ಹಂದಿ ಕಾಗೋಣಕ್ಕೆ ಸುಳಿವರಿತು ಬಾಣವ ಬಿಡಬೇಕು ಸುಳಿವರಿತು ಬಾಣವ ಬಿಡಬೇಕು ಸುಳಿವರಿತು ಬಾಣವ ಬಿಡಬೇಕು ಗೆಣಗಾರ ಕೂತ್ಕೊಂಡು ಬಂದ್ರಪ್ಪ ನಮ್ಮ ಬನದಾಗಿ ಘಾಟಿಗೆ ಬಂದ್ರಪ್ಪ ನಮ್ಮ ಬನದಾಗಿ ಘಾಟಿಗೆ ಬಂದ್ರಪ್ಪ ಗೆಣಗಾರ ಕೂತ್ಕೊಂಡು ಬಂದ್ರಪ್ಪ ಹೊತ್ತೇರಿದನಿ ಮಾದ್ರೆ ಹೊತ್ತಿಸಿ ಕಿರುಗಿಚ್ಚು ಹೊತ್ತೇರಿದನಿವಾದ್ರೆ ಹೊತ್ತಿಸಿ ಕಿರುಗಿಚ್ಚು ಹೊತ್ತೇರಿದನಿವಾದ್ರೆ ಹೊತ್ತಿಸಿ ಕಿರುಗಿಚ್ಚು ಸತ್ತ ಹುಲ್ಲೆಯ ಮಾಂಸ ಸುಡಬೇಕು ಸತ್ತ ಹುಲ್ಲೆಯ ಮಾಂಸ ಸುಡಬೇಕು
ಮಾಂಸ ಸುಡಬೇಕು, ಸತ್ತ ಹುಲ್ಲೆಯ ಮಾಂಸ ಸುಡಬೇಕು. ಹತ್ತಿರ ಹುಳಿಗಂಡ ಹತ್ತಿರ ಹುಳಿಗಂಡ ಬುಲ್ಡೇನ ಮಾಡ್ಕೊಂಡ್ರೆ, ಹತ್ತಿರ ಹುಳಿಗಂಡ ಬುಲ್ಡೇನ ಮಾಡ್ಕೊಂಡ್ರೆ ಮತ್ತೇನು ಸ್ವರ್ಗವ ಸುಡಬೇಕು, ಮತ್ತೇನು ಸ್ವರ್ಗವ ಸುಡಬೇಕು, ಮತ್ತೇನು ಸ್ವರ್ಗವ ಸುಡಬೇಕು. ಗೆಳೆಗಾರ ಕೂತ್ಕೊಂಡು ಬಂದ್ರಪೋ, ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪೋ, ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪೋ, ನಮ್ಮ ಬನದಾಗಿ ಬ್ಯಾಟಿಗೆ ಬಂದ್ರಪೋ. ಗೆಳೆಗಾರ ಕೂತ್ಕೊಂಡು ಬಂದ್ರಪೋ. ಅವಸರ ಮಾಡಬೇಡ್ರಿ. ಒಬ್ಬೊಬ್ಬರು ಒಂದೊಂದು ಮನೆಯಿಂದ ಒಬ್ಬೊಬ್ಬರು ಬಂದಿದ್ದೀರಿ. ಸಮುದ್ರವೇ ಎದ್ದು ಬಂದ ಹಾಗೆ ಕಾಣ್ತಾ ಇದೆ. ಗಣೆಗಾರರು ನಾವೆಲ್ಲ ಮೃಗ ಬೇಟೆಯಾಡಿ ಮೃಗದ ಮಾಂಸ ತಿನ್ನಾಕ ಮುಂದುವರಿದವರು ಅಲ್ವೆಲ್ಲ. ಒಬ್ಬೊಬ್ಬರು ಒಂದೊಂದು ಆಯುಧವನ್ನು ಹಿಡ್ಕೊಂಡು ಬಂದಿದ್ರಿ. ಆಯುಧ ಯಾಕೆ? ಮೃಗವನ್ನು ಹಿಡಿಯುವುದಕ್ಕೆ, ಅದನ್ನು ಕಡಿಯುವುದಕ್ಕೆ. ಬಲೆ ಬೀಸಿ ಹುಲ್ಲೆ ಮರಿ, ಜಿಂಕೆ ಮರಿ, ಮೊಲದ ಮರಿ ಎಲ್ಲವನ್ನು ಹಿಡಿಬೇಕು ನೋಡ್ರಿ. ಆಮೇಲೆ ಏನ್ ಮಾಡ್ಬೇಕು? ಹುಲಿಸಿಂಗ ಎಲ್ಲವನ್ನು ಹಿಡಿಬೇಕು. ಕಾಡನ್ನಿ ಮಾಂಸ ಬಹಳ ರುಚಿ ಆಯ್ತು ನೋಡು. ಹಂಗಾಗಿ ನಾವೆಲ್ಲ ಮೃಗ ಬೇಟೆ ಆಡುವುದಕ್ಕೆ ಹೊರಟವು. ನಡುನೆತ್ತಿಗೆ ಸೂರ್ಯ ಬರ್ತಾನ. ಸೂರ್ಯ ಬಂದಾಕ್ಷಣ ಏನಾಗುತ್ತೆ? ಬೇಸರ ಆಗುತ್ತೆ. ಆಮೇಲೆ ಉಲ್ಲಾಸ ಇರಂಗಿಲ್ಲ. ಉಲ್ಲಾಸ ಇರಂಗಿಲ್ಲ ಅಂದ್ರೆ ನಾವು ಬೇಟೆ ಆಡೋದು ಹೆಂಗ? ಅವಾಗ ಏನ್ ಮಾಡ್ಬೇಕು? ಸ್ವಲ್ಪ ವಿಶ್ರಾಂತಿ ಪಡೆಯಬೇಕು. ವಿಶ್ರಾಂತಿ ಪಡೆದು ಆಮೇಲೆ ಹೊತ್ತು ಏರುವಾಗ ಏನ್ ಮಾಡ್ಬೇಕು? ಆ ಕಾಡಿನಲ್ಲಿ ನಾವು ಕೂತು ಅಲ್ಲಿಯೇ ಕಿಚ್ಚನ್ನ ಹಚ್ಚಿ ಹುಲ್ಲೆ ಮರಿ, ಮೊಲದ ಮರಿ ಅದರ ಮಾಂಸವನ್ನು ತೆಗೆದು ಬೆಂಕಿಯಲ್ಲಿ ಹಾಕಿ ಸುಟ್ಟು ಆಮೇಲೆ ತಿನ್ಬೇಕು. ಅಷ್ಟು ಸಾಕ? ಅದು ತಿನ್ನುವಾಗ ಏನಾದ್ರೂ ಬೇಕಾ? ಬೇಕು. ಹುಳಿ ಹೆಂಡ, ಹುಳಿ ಹೆಂಡ ಜೊತೆಗೆ ಮಾಂಸ. ಇದು ಎರಡಿದ್ರೆ ನಾವು ಆ ದೇವಲೋಕಕ್ಕೆ ಕಿಚ್ಚಿ ಹಿಟ್ಟಂಗೆ, ಸ್ವರ್ಗ ಲೋಕಕ್ಕೆ ಕಿಚ್ಚಿ ಹಿಟ್ಟಂಗೆ. ಅವ್ರ ಕೆಳಗೆ ನೋಡಿದ್ರೆ ಮತ್ಸರ ಆಗಬೇಕು. ಹಾಗೆ ನಮ್ಮ ವ್ಯವಸ್ಥೆ ಇರ್ಬೇಕು. ಹಂಗಾಗಿ ನೀವೆಲ್ಲ ಜೊತೆಯಾಗಿದ್ದೀರಿ. ಜೊತೆ ಆದ ಮಾತ್ರಕ್ಕೆ ಇಲ್ಲೇ ನಿಂತು ಏನು ಪ್ರಯೋಜನ ಇಲ್ಲ. ನಾವು ಕಾಡಿಗೆ ಹೋಗ್ಬೇಕು, ಬೇಗ ಬೇಟೆ ಆಡ್ಬೇಕು. ನಡೆಯೋಣ ನಡೆಯೋಣ. ಬೇಟೆಯಾಡುತ್ತ ಬಂದನಾಗ ಬೇಟೆ ಆಡುತ್ತ ಬಂದನಾಗ ಶೃಂಗವನದು ಬೇಟೆಯಾಡುತ್ತ ಬಂದನಾಗ ಆಡುತ್ತಾಡುತ್ತ ಬಂದನಾಗ
ಅಲ್ವಾ? ಮೆಗಬೇಟೆ ಆಡಿದ್ದೇವೆ ನಾವು. ಈಗ ಉಳಿದದ್ದು ಓಡಿ ಹೋಗ್ತಾರೆ. ಹಾಗಂದ್ರೆ ಏನು ಮಾಡ್ಬೇಕು? ಹೊತ್ತು ಮಧ್ಯಾಹ್ನ ಆಯ್ತು ಅಲ್ವಾ? ಈ ಮಧ್ಯಾಹ್ನದ ಹೊತ್ತಿನಲ್ಲಿ ಏನಾಗ್ಬೇಕು? ಚುರುಗುಟ್ಟೈತೆ ಹೊಟ್ಟೆ. ಹಾಗಾದ್ರೆ ನಾವೀಗ ಏನಾದ್ರೂ ಒಂದು ತಿನ್ನಬೇಕು. ಏನೇನು ತಿನ್ನುವುದು? ಮಾಂಸ ಇದೆಯಲ್ಲ, ಇದನ್ನು ಬೆಂಕಿ ಹಚ್ಚಿ ಅದನ್ನು ಕಾಯಿಸಿ ಅದನ್ನು ತಿನ್ನಬೇಕು ಅಲ್ವಾ? ನಾನು ನಿಮಗೆಲ್ಲ ಒಡೆಯ, ನಾನು ಹೇಳಿದಂತೆ ನೀವು ಕೇಳಬೇಕು. ಪುಂಗವ ನಾನು, ನೀವು ನಾವೆಲ್ಲ ನಿಮ್ಮ ಜೊತೆಗಾರ. ಗಣೆಗಾರಲ್ಲ, ಜೊತೆಗಾರ ಇದ್ರೆ ಗಣೆಗಾರ. ಹಂಗಾದ್ರೆ ಕೂತ್ಕೊಳ್ಳೋಣ, ಮಾಡಿ ಊಟ ಮಾಡೋಣ. ಬೇಡರೆಲ್ಲರೂ ಸೇರಿ ಬಲದಲ್ಲಿ ಬಾಡಿ ನೋಟದೊಳಿರಲು ನೆಗೆಗಿತು ಕಾಡ ಕೆಪ್ಪಲಿಯೊಂದು ಮಧ್ಯಗೆ ನೋಡುತ್ತವರ ಒಂದು ಸಿಂಹ ನನ್ನ ಮೈ ಮೇಲೆ ಬಿತ್ತು. ಹಾಗೆ ಉರುಳಾಡ್ತಾ ಇರುವಾಗ ಯಾರೋ ಬಂದಲ್ಲ, ಹೇಳ್ಕೊಂಡಲ್ಲ, ಹುಲಿಯಲ್ಲಿ ಹೋಯ್ತು. ಹುಲಿ ಅಲ್ವಾ? ಅವ ಮನುಷ್ಯ ಅದ ನೋಡು. ನನ್ನನ್ನು ಉಳಿಸಾಕಿ ಬಂದ, ಈಗ ಇವ ಬಿದ್ದಾನೆ ಕೆಳಗೆ. ಹಂಗಾದ್ರೆ ಸ್ವಲ್ಪ ಮೇಲೆತ್ತು, ಇವರಿಗೆ ಉಪಚಾರ ಮಾಡ್ಬೇಕು. ಅದು ಹಾಕೋ ಬೆಂಡೆ. ಮುಖ ಎಲ್ಲ ಪರಿಚು ಹೋಗಿದೆ ನೋಡಿ, ಇಲ್ಲಿ ಕೈಯಲ್ಲಿ ರಕ್ತ ಇಲ್ಲಿಯೂ ರಕ್ತ ಬಂದಿದೆ. ಹಾಗಾದ್ರೆ ಇವನಿಗೆ ಬೇಕಾದ ಔಷಧಿ ಮಾಡಬೇಕು ಅಂತ ಇಲ್ಲಿ ಔಷಧಿ ಮಾಡಕ್ ಆಗತ್ತಾ? ಔಷಧಿ ಮಾಡಕ್ ಆಗಲ್ಲ. ಮನೆಗೆ ಕರ್ಕೊಂಡು ಹೋಗ್ಬೇಕು. ಮನೆ ಕರ್ಕೊಂಡು ಹೋಗಿ ಅಲ್ಲಿ ಔಷಧ ಮಾಡಬೇಕು. ನನ್ನ ಮಗಳು ಅದರಲ್ಲಿ ಬಹಳ ಜಾಣೆ, ಮಾಡ್ತಾರೆ. ಎತ್ತಿಕೊಂಡು ಹೋಗುವ. ನೀವು ಸ್ವಲ್ಪ ವಿಶ್ರಾಂತಿ ಪಡಿ, ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ಈ ರಕ್ತ ಕಾಯಕ್ಕೆ ಎಂತ ಹಚ್ಚು ಬಿಟ್ರೆ ಗೊತ್ತಾಗ್ತದೆ. ಏನ್ ಮಾಡೋಣ? ಮಗಳನ್ನೇ ಕರೆಯುದು. ಅದೇ ಒಳ್ಳೆ ಮಗಳೇ, ಮಗಳೇ ಸೈರಣಿ, ಓ ಮಗಳೇ. ಯಾವಾಗಲೂ ಸ್ವೈರಣಿ 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 ಅಂತ ಕರೀತಾ ಇರುವುದು. ಮನೆಯಲ್ಲಿ ಎಲ್ಲಾ ಕೆಲಸವನ್ನು ನಾನು ಮಾಡಬೇಕು. ನನ್ನ ಕಷ್ಟವನ್ನು ಯಾರಲ್ಲೇ ಹೇಳಿಕೊಳ್ಳುದಪ್ಪಯ್ಯ ನಾನು? ಮಗಳೇ, ಏನಪ್ಪಯ್ಯ? ನೀನು ಹೆಣ್ಣಾಗಿ ಹುಟ್ಟಿದವಳಲ್ವೇ? ಹೌದು. ಮತ್ತೆ ನೀನೇ ಮಾಡ್ಬೇಕಲ್ವೇ? ಹೌದಪ್ಪಯ್ಯ. ನನಗೆ ಆಗ್ತದೆ ನಾನೀಗ ಮುದುಕ ಆಗಿದಲ್ವ? ಇದಕ್ಕೇನು ಕಡಿಮೆ ಇಲ್ಲ. ಏನು ಮುಂದೆ ಇರಿಸಿಕೊಳ್ಳುವುದು, ಮಗಳನ್ನು ಚೆನ್ನಾಗಿ ಹೊಗಳುವುದು. ನಾನು ಕರೆಗೆ ಹೋಗ್ತೇನಲ್ವಾ? ಮಕ್ಕಳನ್ನು ಹೊಗಳಿದ್ರೇನೆ ಅಪ್ಪನಿಗೆ ಏನಾದ್ರೂ ಪ್ರಯೋಜನ ಆಗೋದು. ಮಗಳೇ, ಅಪ್ಪ ಹೇಗಿದ್ದಿ? ಅಪ್ಪಯ್ಯ, ಏನಾಯ್ತು? ಏನಿಲ್ಲ ಅಪ್ಪಯ್ಯ. ನಾಯಿ ಕಣ್ಣು, ಕಾಗೆ ಕಣ್ಣು, ಕೂಗೆ ಕಣ್ಣು ಎಲ್ಲ ಬೀಳಿ ಮೂರ್ ಸಲ. ಈಗ ನೀನು ಹೇಳಿದ್ಯಾರಿಗೆ? ನಿಮಗೆ ಹೇಳಿದಪ್ಪಯ್ಯ. ನನಗೆ ನಾನು ನಾಯ? ಅಯ್ಯೋ ಹಾಗಲ್ಲ, ದೃಷ್ಟಿ ತೆಗೆದದ್ದ. ಯಾರ ದೃಷ್ಟಿ ನಿಮ್ಮ ಮೇಲೆ ಬೀಳಬಾರದು ಅಂತ ಆ ಕಾರಣಕ್ಕಾಗಿ ದೃಷ್ಟಿ ತೆಗೆದದ್ದು ನಾನು. ಮಗಳೇ, ಅಪ್ಪ, ನಾನು ಈ ಕಾಡಿಗೆ ಹೋದೆ. ಅಲ್ಲಿ ಹೋಗಿ ಬೆಗಬೇಟೆ ಆಡಿದೆ. ಮಂಗದ ಮಾಂಸವನ್ನು ತಿಂದೆ ಸ್ವಲ್ಪ. ಹೌದಾ? ಎಲ್ಲಿಂಟು ಮಾಂಸ? ಎಲ್ಲಿಂಟು ಮಾಂಸ? ಉಂಟು, ಎಲ್ಲಿಂಟು? ಆದ್ರೆ ಅಲ್ಲಿ ನೋಡು. ಏನಪ್ಪಯ್ಯ ಇದು? ಏನು? ಕಾಡಾಗೆ ಗುಂಟು ನೀನಾಡಿ ದಾಟಿಯ ನೊಳ್ಳೆ ಆ
ನಾಡಾಡಿಯನ ಟಿಪ್ಪ ಪೋರನ ತಂಜಾಕ ನಾಡಾಡಿಯನ ಟಿಪ್ಪ ಪೋರನ ತಂಜಾಕ ಕೇಡು ಮತಿಗೆ ಬಂದೈತ ಬಂದೈತ ಕಾಡಾಗೆ ಗುಳ್ದು ನಿನಾಡಿ ಬ್ಯಾಟಿಯ ನೊಳ್ಳೆ ಮಾಡದ ಪೂದ ತೊರೆದು ಅಪ್ಪಯ್ಯ ಮಗ ಎಲ್ಲರೂ ಹೇಳುವುದಕ್ಕೂ ನೀನು ಮಾಡುವುದಕ್ಕೂ ಸರಿ ಉಂಟು. ಏನ್ ಮಾಡ್ದ ಹಂಗೆ? ನಿನ್ನ ಅಪ್ಪಯ್ಯ ದೊಡ್ಡ ಕೋಣ 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 ಅಂತ ಹೇಳ್ತಾರೆ. ನಾನು ಕೋಣನ ಹಂಗೆ ಕಾಣ್ತೇನೆ. ನೀನು ಕೋಣ ಮಾಡುವುದಕ್ಕೆ ಸಾಕು. ನಾನು ಕೋಣ ಮಾಡ್ಬೇಕಾ? ಇದಕ್ಕೆಲ್ಲ ಆಗ್ಲಿಕ್ಕಿಲ್ಲ ನೀನು. ಮತ್ತೆಂತ? ಏನಪ್ಪಯ್ಯ, ಯಾವಾಗ ನೀನು ಕಾಡಿಗೆ ಹೋಗಿ ಬೇಟೆಯನ್ನು ಆಡಿ ಮಿಗದ ಮಾಂಸವನ್ನು ತರುವವ, ನಾನು ಹೊತ್ತಿಗೆ ಬೇಯಿಸಿ ಹಾಕೋಳು ಮಸಾಲೆ ಅರ್ದಿದ್ದೇನೆ, ಎಲ್ಲ ಸಿದ್ಧ ಮಾಡಿದ್ದೇನೆ. ಉಪ್ಪು ಹುಳಿ ಖಾರ ಎಲ್ಲ ಸಿದ್ಧ ಮಾಡಿ ಮಸಾಲೆ ತಯಾರು ಮಾಡಿದ್ದೇನೆ. ಹೌದೇ? ಹೌದಪ್ಪಯ್ಯ. ಮತ್ತೆ ಆದ್ರೆ ಒಂದು, ನಿನ್ನ ಅಪ್ಪ ಅಲ್ಲ ಮತ್ತೆ ದೊಡ್ಡ ಬೆಪ್ಪ. ಯಾಕಲ ಹಾಗೆ ಹೇಳ್ತಿ? ಮತ್ತೆ ಏನಪ್ಪಯ್ಯ, ಏನಾಯ್ತು? ನಿನ್ನ ಮತ್ತಿಗೇನು ಕೇಡು ಬಂದಾಯ್ತಾ? ನನ್ನ ಮತಿಗೆ ಕೇಡ. ಹೌದು. ಅಂತ ತಪ್ಪೇನ್ ಮಾಡಿದೆ ನಾನು? ಅಪ್ಪ, ಯಾವುದು ಸರಿ ಯಾವುದು ತಪ್ಪು ತಿಳಿಯುವಂತಹ ಸಾಮರ್ಥ್ಯ ನಿನ್ಗುಂಟಾ ಇಲ್ವೋ? ಐತೆ. ಹೌದಾ? ನೀನ್ ಯಾವಾಗ್ಲೂ ಬೇಟೆಗೆ ಹೋಗುದು. ನಿನ್ನ ಮಾಂಸ ಯಾವ ಮಾಂಸ ತರುವುದು ನೀನು? ಹಂದಿ ಮಾಂಸ, ಆಮೇಲೆ ಮೊಳದ ಮಾಂಸ, ಜಿಂಕೆ ಮಾಂಸ, ಒಟ್ಟಿನಲ್ಲಿ ಮಿಗದ ಮಾಂಸ. ಮಿಗದ ಮಾಂಸ ಅಲ್ಲಿ ನೋಡಿದ್ಯಾ? ಅದು ನಾಡಾಡಿ ಆಗಿ ಕಾಣುತ್ತಾ ಇದ್ದಾನೊಬ್ಬ ಸಣ್ಣ ಪೋರ. ಏನು ನಾವು ಮನುಷ್ಯರ ಮಾಂಸ ತಿನ್ನುವರು ಅಂತ ಭಾವಿಸಿಕೊಂಡಿಯ ನೀನು? ಆಹಾ, ಇದಾಗುವುದಿಲ್ಲ. ಯಾಕಿಂತ ಜಾಣೆ ನೀನಾಯೇನು ಕ್ವಾಣನೆ ಕಾಡಾಗೆ ಏನಾಯ್ತು? ಸಾನೆ ಬ್ಯಾಟ್ಯಾಡ್ಯೂ ನೀ ಜಾಣೆ ಪ್ರಾಣದ ಹುಲಿತಾವ ಹೋರಾಟದಾಗ ಪ್ರಾಣವನುಳಿಸೋನೆ ಎನ್ನ ಪ್ರಾಣವನುಳಿಸೋನೆ ಜಾಣೆ. ಏನಪ್ಪಯ್ಯ? ನಿನ್ನಪ್ಪ ಕೋಣ ಕೋಣ ಅಂತ ಊರ್ನವ್ರು ಹೇಳ್ತಾರಂತ ಹೇಳ್ತಾ ಇದೆಯಲ್ಲ? ನನ್ನಪ್ಪಯ್ಯ ಜಾಣ ಅಂತ ನಾನು ಭಾವಿಸಿದ್ರು. ಜಾಣನೇ. ಹೇಗೆ ಜಾಣ? ನಾನು ಕೋಣ ಆಗುವುದಕ್ಕೆ ಸಾಧ್ಯವೇ ಇಲ್ಲ ನೋಡು. ಮತ್ತೆ ಹೇಗೆ? ನೋಡು, ಏನಪ್ಪ ನಿನ್ಗೆ ಹೇಳಿ ನಾನು ಬೇಟೆಗೆ ಹೌದು ಚೆನ್ನಾಗಿ ಬೇಟಾಡಿ ಶಾಲೆ ಬೇಟಾಡಿದವನ. ಶಾಲೆ ಬೇಟೆ ಆಡಿದ್ಯಾ? ಏನೆಲ್ಲ ಬೇಟೆ? ಮಾಂಸವನ್ನೆಲ್ಲ ಕಟ್ಟಿಟ್ಟೆ ನೋಡು. ಹೌದಾ? ಎಲ್ಲುಂಟು? ಆ ಹೊತ್ತಿಗೆ ನಮ್ಮವರೆಲ್ಲ ಹೇಳಕ್ ಶುರು ಮಾಡಿದ್ರು. ಏನು ಅಂತ? ಹಸಿವಾತದ ಒಡೆಯ, ಹಸಿವಾತದ ಒಡೆಯ ಅಂತ. ಹಸಿವಾದ್ರೆ ಹಸಿವು ನೀಗಬೇಕಾದ್ರೆ ನಮ್ಮ ಧರ್ಮ ಅಲ್ಲ. ಹಾಗೆ ಅಲ್ಲೇ ಸ್ವಲ್ಪ ಬಾಡೂಟ ಮಾಡಬೇಕು ಅಂತ ನಾವೆಲ್ಲ ಕೂತು ಮಾಂಸವನ್ನೆಲ್ಲ ಸುಟ್ಟು ತಿನ್ನಕ್ ಪ್ರಾರಂಭ ಮಾಡಿದಷ್ಟೇ. ಆಮೇಲೆ ಏನಾಯ್ತು? ಆ ಹೊತ್ತಿಗೆ ಎಲ್ಲಿತ್ತೋ ಗೊತ್ತಿಲ್ಲ, ಒಂದು ಹುಲಿ ಅಯ್ಯೋ ದೇವ್ರೆ ನನ್ನ ಮೈ ಮೇಲೆ ಹಾರಿತು. ನಿನ್ನ ಮೇಲೆ? ಅದೇ ಎಲ್ಲ ಗಾಯ, ರಕ್ತ ಎಲ್ಲಲ್ಲಿ ಹರಿತು ಉಂಟಪ್ಪಯ್ಯ. ಹೌದು ಮಗಳ, ಗಾಯ ಎಲ್ಲ ಆಗಿದೆ. ಆ ಹೊತ್ತಿಗೆ ಏನಾಯ್ತು, ನಾನು ಹುಲಿ ಮೇಲೆ, ಹುಲಿ ನನ್ನ ಮೇಲೆ, ಹಾಗೆ ಉರುಳಾಡಿ ಉರುಳಾಡಿ ಹೊತ್ತಿಗೆ ಆಯ್ತು. ತುಕ್ರ ಅವರೆಲ್ಲ ದೂರ ಓಡಿ ಹೋಗಿ, ಎಲ್ಲ ಓಡಿ ಹೋದ್ರ. ಕೆಂಚನೂ ಇಲ್ಲ, ತುಕ್ರನೂ ಇಲ್ಲ. ಅಯ್ಯೋ ಆ ಹೊತ್ತಿಗೆ ಈ ಹುಡುಗ ಎಲ್ಲಿದ್ನ ಏನೋ ಪಕ್ಕನೆ ಬಂದ, ಹುಲಿ ಮೈ ಮೇಲೆ ಆರ್ದ, ನನ್ನನ್ನು ಉಳಿಸಿರೋ ನೋಡು. ದೇವರೇ ಬಂದ ಹಾಗಾಯ್ತಪ್ಪಯ್ಯ. ನಾನು ಹಾಗೆ ತಿಳ್ಕೊಂಡೆ, ಇವ ದೇವರ ಹಾಗೆ ಬಂದು ನನ್ನ ಪ್ರಾಣ ಉಳಿಸಿದ. ಇವ ಅಲ್ಲಿ ನೆಲಕ್ಕೆ ಬಿದ್ದಿದ್ದ, ಹುಲಿ ಎಲ್ಲಿ ಓಡಿ ಹೋಯ್ತು ಅಂತ ಗೊತ್ತಿಲ್ಲ. ಹೌದಾ? ಮೈ ಕೈ ಎಲ್ಲ ಪರಚಿ ಹೋಗಿದೆ, ತರಚು ಗಾಯದಿಂದ ರಕ್ತ ಸುರಿಯುತ್ತಾ ಇದೆ. ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡಬೇಕು ಅಂತ ನಾನು, ಪ್ರಾಣ ಐತೆ ಹಾಗಾಗಿ ಇಲ್ಲಿ ಎತ್ತಿಕೊಂಡು ಬಂದದ್ದು. ನೋಡ್ ಮಗಳೇ, ಬದುಕಿದ್ದಾನೆ. ಈ ಪರಚಿದ ಮೈ ಕೈಗೆಲ್ಲ ಏನಾದ್ರೂ ಒಂದು ಎಣ್ಣೆ ಹಚ್ಚಿ ಮಗಳೇ, ನನಗೆ ಎಂತ ಗೊತ್ತಿಲ್ಲ ನೋಡು. ಅಪ್ಪಯ್ಯ, ನಾನು ಮಂತ್ರ ಎಲ್ಲ ಕಲ್ತಿದ್ದೇನೆ. ನಂಗೆ ಗೊತ್ತಿತ್ತು. ಹೌದು. ನೀನು ಆವಾಗ ಮಂತ್ರ ಕಲಿಯಕ್ಕೆ ಹೋಗುದು. ನಾನು ಮಾರಿಗುಡಿಗೆ ಹೋಗುದು ಯಾವಾಗ? ನೀನು ಮಾರಿಗುಡಿಗೆ ಹೋಗಿ ನಮ್ಮನ್ನೆಲ್ಲ ಮಾರಿ ಬಿಡ್ತಾ ಅಂತ. ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗುದಪ್ಪಯ್ಯ. ಹೌದು ಮಗ, ಹೌದು. ಆ ಮಾರಿಯಮ್ಮನನ್ನು ಮನಸಾರ ಸ್ಮರಿಸಿ ಏನಾದ್ರೂ ಮಾಡ್ಲಿಕ್ಕೆ ಅಂತ ನೋಡ್ತೇನೆ ನಾನು. ನೋಡು, ನೀನ್ ಪ್ರಯತ್ನ. ಆದ್ರೆ ಒಂದಪ್ಪ, ನಾನೆಲ್ಲ ಹಾಗೆಲ್ಲ ಮಂತ್ರ ಎಲ್ಲ ಮಾಡ್ತೇನೆ. ನೀನೇನು ಮಾಡ್ತೀಗ? ನಾನು ಅಲ್ಲೇ ನಿಂತು ನೋಡ್ತೇನೆ. ನೋಡುವುದಲ್ಲ, ಒಂದು ಹರಕೆ ಹೇಳ್ಬೇಡ,
ಬೇಡವಾ ನೀನು? ಹರಕೆಯ? ಹೌದು ಹೌದು. ನೀನ್ ಹೇಳುವಾಗ ನಾನು ಹರಕೆ ಹೇಳ್ತೇನೆ. ಈಗ ಹೇಳ್ಬೇಕು ನೀನು. ಹೇಗೆ? ಅವನ ಪ್ರಾಣ ಉಳಿಸಬೇಕು. ಪ್ರಾಣ ಉಳಿಸಿದವ ನಿನ್ನದು. ನನ್ನ ಪ್ರಾಣ ಉಳಿಸಿದ ಅವನನ್ನು ಉಳಿಸಬೇಕು ಅಂತ ಆದ್ರೆ ಯಾವ ದೇವಿಗೆ ಏನು ಕೊಡ್ಬೇಕು? ಒಂದು ಮಾರಿಯಮ್ಮನಿಗೆ ಒಂದು 100 ಕೋಣ ಬಲಿ ಕೊಡುವ. ಎಂತ ಮಗಳೇ, ಎಂತದಪ್ಪಯ್ಯ? ಕೋಣ ಎಲ್ಲಿ ಐತೆ? ಈ ಊರಿನಾಗ ಕೋಣ ಇಲ್ಲ. ಕಾಡ್ನಾಗ ಹೋಗಿ ಕೋಣ ಹುಡುಕಿದ್ರೆ ಒಂದೋ ಎರಡು ಕಣ್ಣಿಗೆ ಬೀಳ್ತಾವ. ಮತ್ತೆ 100 ಕೋಣ ಎಲ್ಲಿ ಅಂತ ನಾನೀಗ ಮಾತಾಡಿ ಆಯ್ತಿಲ್ಲ ಅಂತ ನೀನು ಹೇಳಬಾರ್ದಪ್ಪಯ್ಯ. ನಿನ್ ಮಾತು ತಪ್ಪಬಾರ್ದು, ದೇವಿಗೆ ಕೋಪ ಬರಬಾರ್ದು. ಆಗ್ಲಿ ಆಯ್ತು, ಆಗ್ಲಿ. ಅಷ್ಟೇ ಅಲ್ಲ, 100 ಕಾಡು ಕೋಣ ತಂದು ದೇವಿಗೆ ಅರ್ಪಣೆ. ಮಾತ್ರ ಅಲ್ಲ 100 ಕೋಳಿ. ಕೋಳಿ? ಕೋಳಿ ಕೋಳಿ ಆದ್ರೆ ಈ ಕಾಡ್ನಾಗ ಸಿಗುತ್ತಾವ ನಾವು. ಹಂಗ ಅದನ್ನೆಲ್ಲ ಹಿಡ್ಕೊಂಡು ಬಂದು 100 ಕೋಳಿ. ಹೆಂಟೆ ಹೂಂಜ ತೊಂದ್ರೆ ಇಲ್ಲ. ಆದಿತಪ್ಪ, ಕೋಳಿ ಆದ್ರೆ ಆಯ್ತಷ್ಟೇ. ಹೆಂಟೆನಾಯ್ತು, ಕೋಳಿನ ಯಾವ್ದಾದ್ರೆ ಆಯ್ತು. ನಾನೊಂದು ಪ್ರಯತ್ನ ಮಾಡ್ತೇನೆ. ಆಯ್ತು. ಮನದಿ ಮಾರ್ಯಮ್ಮನನು ನೆನೆಯುತ್ತ ಹಣೆಗೆ ಭಸ್ಮವ ಹಚ್ಚಿ, ಮನದಿ ಮಾರ್ಯಮ್ಮನನು ನೆನೆಯುತ್ತ ಹಣೆಗೆ ಭಸ್ಮವ ಹಚ್ಚಿ, ಮಂತ್ರದಿ ತನುವಿಗಿತ್ತು ಸುರಕ್ಷೆ ಗಾಳಿಯ, ತನುವಿಗಿತ್ತು ಸುರಕ್ಷೆ ಗಾಳಿಯ ವನಿತೆ ಬೀಸಿ, ಮನದಿ ಮಾರ್ಯಮ್ಮನನು ನೆನೆಯುತ್ತ ಚೆನ್ನಾಗಿ ಧ್ಯಾನ ಮಾಡಿದ್ಯಾ? ಹೌದು ಹೌದು. ನೋಡು, ಭಸ್ಮವನ್ನು ಹಣೆಗೆ ಲೇಪಿಸ್ತೇನೆ. 3 ನಾಮ ಹಾಕಿದೆ. ನಾಮ ಹಾಕಿದಪ್ಪಯ್ಯ ನಾನು. ಹಾಕಿದ್ಯಾ? ಹೌದು ಹೌದು. ನೀನು ಇನ್ನು ಮುಂದೆ ಎಷ್ಟು ಜನಕ್ಕೆ ನಾಮ ಹಾಕ್ತಿಂತ ಯಾರಿಗೆ ಗೊತ್ತು? ನಿನ್ನ ಮಗಳಲ್ವಪ್ಪಯ್ಯ ನಾನು. ಮಗಳೇ, ಅಷ್ಟೇ ಅಲ್ಲ. ನೋಡು, ಇದು ಮಾರಿಯಮ್ಮನ ತಾಯಿತ. ಇದನ್ನು ಕೈಗೆ ಕಟ್ಟಿದ್ದೇನೆ. ಹೌದಾ? ಹೌದು. ನೀನು ಸೊಂಟಕ್ಕೊಂದು ಕಟ್ಟಿಕೊಂಡಿದ್ಯಲ್ಲ. ನೀವು ಕಟ್ಟಿದ್ದೀರಲ್ಲ. ಅಪ್ಪ, ಇವರಿಗೆ ಚೇತರಿಸಬೇಕು, ಏಳಬೇಕು. ಎಲ್ಲಿಂದ ಚಲಿಸುವುದು? ಅದಕ್ಕೆ ಬೇಕಾಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಇದೆಯಲ್ಲ. ಅಲ್ಲ, ಏಳಬೇಕು, ಎಬ್ಬಿಸಬೇಕು. ನೀನು ಗಾಳಿ ಹಾಕ್ತೀಯಾ? ನಾನು ಯಾರಿಗೆ ಗಾಳಿ ಹಾಕಿ? ನಾನು ಗಾಳಿ ಹಾಕಿ ಅಭ್ಯಾಸ ಇಲ್ಲ ಮಗಳೇ. ನಾನ್ ಗಾಳಿ ಹಾಕುದಾ? ನೀನೇ ಹಾಕು ಮಗಳೇ. ನಾನ್ ಗಾಳಿ ಹಾಕ್ತೀನಿ. ನೀನು ಗಾಳಿ ಹಾಕು. ನೋಡೋಣ, ನಾಮ ಹೇಳಿ ಏನ್ ಬೇಕಾದ್ರೂ ಮಾಡು. ಆಯ್ತಪ್ಪ, 7 ತರ ನೋಡೋಣ. ಗಾಳಿ ಹಾಕ್ತೀನಿ. ಇನ್ನು ಸ್ವಲ್ಪ ಜೋರಾಗಿ ಅಕ್ಕ. ಏ ಮಗಳ, ಏನಪ್ಪ? ನೋಡು, ಉಸಿರು ತೆಗೆದಿದ್ರ ಉಪಚರಿಸಿ ಕಂಗಳ ತೆರೆದು ನೋವಿನೊಳಾತ ಹಾಯುವುದು, ನೋವಿನೊಳಾತ ಹಾಯುದೊರಲು ತಿರಿ ಸಂತಸವ ತಾಳ್ದರ ನಿಮ್ಗೇನಾಯ್ತು? ಹೆದರಬೇಡಿ. ಸಂತಸವ ತಾಳ್ದರು ಹೆದರ್ಬೇಡ. ನೀನು ಪಕ್ಕನೆ ಹೇಳುವಾಗ ನನಗೊಂದ್ಸಲ ಹೆದರಿಕೆ ಆಯ್ತು. ಬಾ ಬಾ, ಇದು ನನ್ನ ಗುಡಿಸಲು. ನಾನು ಎಲ್ಲಿದ್ದೇನೆ? ನನ್ನ ಮನೆಯಲ್ಲಿ. ನಾನು ಇಲ್ಲಿಗೆ ಹೇಗೆ ಬಂದೆ? ನಾನು ಎತ್ಕೊಂಡ್ ಬಂದೆ. ನನ್ನಲ್ಲಿ ಯಾರು ತಂದದ್ದು? ನಾನ್ ತಂದದ್ದು ಮಾರೆ. ಇದೆಂತದ್ದು? ಇದು ಕೈ ಕಟ್ಟು, ಇದು ತೋಳು ಕಟ್ಟು, ಇದು ಹುಲಿ ಚರ್ಮ, ಅಮ್ಮ, ಮಾವಿನ ಸೊಪ್ಪು. ಅವ ಹೆದರಿತಾನೆ, ಮುಂದೆ ಬರ್ಲಿಕ್ಕೆ. ಹೆದರ್ಬೇಡ ಬಾ. ದೂರ ಯಾಕೆ? ನಾನು ಮನುಷ್ಯ. ನಾನು ಇಂಥದ್ದೇ ಒಂದು ನೋಡಿದ್ದೇನೆ ಸ್ವಲ್ಪ ಹೊತ್ತಿನ ಮೊದಲು. ಅದಲ್ಲ, ಕಾಡ್ನಲ್ಲಿ ಇದ್ದದ್ದಲ್ಲ. ಇದು ಹಗ್ಗದಾಗಿ ಸಿಕ್ಕಿದ್ದು ಹಿಡ್ಕೊಂಡಿದ್ದೇನೆ. ಅದು ಬಾಲ ಮಾರೆ. ಯಾರದು? ಅದು ಹುಲಿದ್ದು, ನಂದಲ್ಲ. ದೂರಳಿ. ಬಾ, ಹೆದರ್ಬೇಡ ಬಾ. ನೀವು ಯಾರು? ನಾನು ಪುಂಗವ. ಹಾಗಂದ್ರೆ ಪುಂಗವ ಈ ಕಾಡಿನ ಜನರಿಗೆಲ್ಲ ಒಡೆಯ. ಪುಂಗವ? ಪುಂಗವ ಪೊಂಗಯ ಅಲ್ಲ ಮಾರೆ, ಪುಂಗವ. ನೀವ ನನ್ನನ್ನು ಯಾಕೆ ಇಲ್ಲಿಗೆ ತಂದದ್ದು? ಇದೆಂತದ್ದು? ಇದು ಇವಳು ನೋಡಿ ಅಪ್ಪಯ್ಯ, ನಾನು ಇದ್ರ ಹಾಗೆ ಕಾಣುತ್ತೇನೆ ನಾನು. ನೀನು ಆ ಹಿಂದೆ ಒಂದು ಕಟ್ಟಿಕೊಂಡಿದ್ಯಲ್ಲ, ಅದನ್ನು ನೋಡಿ ಇದು ಅಂತ ಹೇಳಿದೆ.
ಚಂದ ಆಯ್ತು ಚಂದ ಆಯ್ತು. ಇವರು ನನ್ನ ಮಗಳು ಮಕ್ಕಳು ನನ್ನ ಮಗಳು ಮಗಳು ನಿಮ್ಮ ಮಗಳೇ ನನ್ನ ಮಗಳು ಸತ್ಯ ಸತ್ಯ. ಯಾಕೆ ಅಲ್ಲ ಇದೀಗ ಅದು ಹಾಗೆ ಹೇಗೆ ಅದು ಅಪ್ಪ ಮಗಳು ಹಾಗೆ. ಅಪ್ಪಗಿದ್ದ ಅಮ್ಮ ಉಂಟು. ಆಯ್ತು, ನಾನು ಏ, ಬರ್ತೇನೆ. ಇಲ್ಲಿ ಬಾ. ನೀನು ನನ್ನ ಪ್ರಾಣ ಉಳಿಸಿದವ. ಯಾರು ನೀನು ಏನ್ ಮಾಡಿದೆ? ಹುಲಿ ನನ್ನ ಮೈ ಮೇಲೆ ಹಾರಿದ್ದು ಯಾವ ಹುಲಿ? ಅಲ್ಲಿ ಕಾಡಿನಲ್ಲಿ. ಯಾವಾಗ? ನೀನೇ ಬಾಳ ಬಾಲ ಹಿಡಿದದ್ದು ನೀನು. ಹಾ ಅದನ್ನು ನೀನು ಹೇಳ್ಕೊಂಡದ್ದು. ನಿನ್ನ ಮೈ ಮೇಲೆ ಹಾರಿದ್ದು ನಾನು ನನಗೆ ಏನು ಅಂತ ಗೊತ್ತಾಗ್ಲಿಲ್ಲ. ನೀನು. ಬಾಳ ಹಿಡಿದದ್ದು ನೆನಪುಂಟು. ನೆನಪು ಉಳಿದದ್ದು ಯಾವುದು ನೆನಪಿಲ್ಲ. ಇಲ್ಲ ನೆನಪಿರುವುದಕ್ಕೆ ಎಲ್ಲಿಂದ ಸಾಧ್ಯ? ನಿನಗೆ ಮತಿಯೇ ಇರಲಿಲ್ಲ. ಮೈ ಎಲ್ಲ ಗಾಯವಾಗಿ ಹೋಗಿತ್ತು. ಹಾಗೆ ಹೊತ್ತುಕೊಂಡು ಬಂದದ್ದು. ನನ್ನ ಪ್ರಾಣ ಉಳಿಸಿದ ದೇವರು ನೀನು. ಇದೆಂತದ್ದು? ಅದು ಗಾಯ ಅಲ್ಲ ಇದು ಅದು ತಾಯ್ತು, ನಾನು ಕಟ್ಟಿದ್ದು. ಆಯ್ತು. ಯಾರು ಕಟ್ಟಿದ್ದು? ನಾನೇ ಕಟ್ಟಿದ್ದು. ನನ್ನ ಮಗಳು ಕಟ್ಟಿದ್ದು. ಹಾಗಾಗಿ ನೀನು ಎದ್ದದ್ದಲ್ದ. ರಕ್ಷೆಗೆ ಬೇಕಾಗಿ. ನನಗೆ? ಹೌದು ಹೌದು. ನೀನು ಕಟ್ಟಿದ್ದು? ಹೌದು. ಆಯ್ತು, ನನ್ನ ಕತೆ ಮುಗೀತಾ ಅಂತ. ಇಲ್ಲ ಇಲ್ಲ, ಇನ್ನೊಂದು ಲಕ್ಷ. ಇದು ಹೇಳಲಿಕ್ಕೆ ಕಟ್ಟಿದ್ದ ಬೀಳ್ಲಿಕ್ಕೆ ಕಟ್ಟಿದ್ದ? ಹೇಳ್ಲಿಕ್ಕೆ ಹೇಳ್ಲಿಕ್ಕೆ ನೀನು ಹೇಳ್ಬೇಕು. ಹೌದು ಹೌದು ಹೌದು. ಆಯ್ತು ನಾನು ಏ, ಬರ್ತೇನೆ. ನಿಲ್ಲು, ಹೋಗ್ಬಾರ್ದು. ನೀನು ಇಲ್ಲೇ ಇರ್ಬೇಕು, ನಮ್ ಜೊತೆನೇ ಇರ್ಬೇಕು. ಹೌದಾ? ಹಾ ಯಾಕೆ ಮಗಳೇ, ಯಾಕೆ ಇರ್ಬೇಕು? ಇಲ್ಲಿ ಬಾ. ಯಾಕೆ ಇರ್ಬೇಕು? ಹಾ. ನಮ್ ಜೊತೆ ಇದ್ದು ಹಾ. ನಮ್ ಜೊತೆಯಲ್ಲಿ ಊಟ ಆಟ ಎಲ್ಲ ಜೊತೆ ಆಗಿದ್ರೆ ಊಟ ಕೊಡ್ತೀರಾ? ಖಂಡಿತ ಕೊಡ್ತೇನೆ. ಹೌದಾ? ಹಾ. ಹಾಗಿದ್ರೆ ಇಷ್ಟು 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 ಇಷ್ಟು. ಹೌದು, ನೀವು ಇಷ್ಟಿಷ್ಟೇ ತಿಂತೀರಾ? ಹೌದು, ಇಷ್ಟು ಇಷ್ಟು ತಿನ್ನೋದಿದ್ರೆ ಇಷ್ಟು ದೊಡ್ಡದಾಗ್ತದ. ಹೌದಾ? ಮಾಂಸ ಮಾಂಸ ಮಾಂಸ? ಹೌದಾ? ಯಾವುದರ ಮಾಂಸ? ಹೌದಾ? ಹಂದಿ ಮಾಂಸ, ಆಯ್ತು ಮೊಲ ಮಾಂಸ. ಆಯ್ತು. ಎಲ್ಲಿಂಟು ಊಟ? ಏ, ಎಲ್ಲಿ? ಈಗ ಅಲ್ಲ, ಮತ್ತೆ? ಅದು ನನ್ನ ಮಗಳು ಬಡಿತಾಳೆ. ಹಾ. ಮಗಳೇ ಅಪ್ಪಯ್ಯ. ನೋಡಿಲ್ಲಿ, ಹಾ. ಇವ ಎದ್ದಿದ್ದಾನೆ. ಇವನಿಗೆ ಬೇಕಾದ್ದನ್ನು ಯಾವುದೆಲ್ಲ ಬೇಕು ಎಲ್ಲವನ್ನು ನೀನೇ ಹೇಳಿಕೊಡ್ಬೇಕು. ನನಗೆ ಹೇಳುವುದಕ್ಕಾಗುವುದಿಲ್ಲ. ಯಾಕೆ? ಸಣ್ಣ ಹುಡುಗರು ನೋಡು, ನನ್ನ ಮುದಿ ತಲೆಗೆ ಯಾವುದು ಓಡುವುದಿಲ್ಲ. ಹಾಗೆ ಈಗೀಗ ಯಾವುದು ಓಡುದಿಲ್ಲಪ್ಪಯ್ಯ ತಲೆಗೆ ನಿಮ್ಗೆ. ಯಾವುದು ಯಾವುದು ಹೋಗಿ ಹೊಳೆಯುವುದಿಲ್ಲ. ಯಾರು ಹೇಳಿದ್ದು ಓಡುದಿಲ್ಲ? ಹೌದಪ್ಪಯ್ಯ. ಓಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ನಿಲ್ಲಿಸಲಿಕ್ಕೆ ಗೊತ್ತಿಲ್ಲ. ಮಗಳೇ, ಮಗನೇ, ನೀನ್ ಇಲ್ಲೇ ಇರು. ನಾನು ಇಲ್ಲೇ ಇರ್ಬೇಕು. ಅವಳು ಏನು ಹೇಳ್ತಾಳೆ ಅದನ್ನು ಕೇಳು. ಇದು ನನ್ನೊಟ್ಟಿಗೆ? ಇದು ಇದು ಅಂತ ಹೇಳಿಕ್ಕೆ ಅದು ಭೂತವ, ಅದ್ಭುತ. ನಾನು ಇನ್ನು ಅವಳೊಟ್ಟಿಗೆ ಇರ್ಬೇಕು. ಅವಳೊಟ್ಟಿಗೆ ಇರ್ಬೇಕು. ಊಟ ಎಲ್ಲ ಕೊಡ್ತಾರೆ? ಖಂಡಿತ ಕೊಡ್ತಾಳೆ. ಆಯ್ತು. ನಿನಗೆ ಏನೆಲ್ಲ ಬೇಕು ಎಲ್ಲವನ್ನು ಕೊಡ್ತಾಳೆ. ಆಯ್ತು. ಮಾತ್ರ ಜಾಗ್ರತೆ. ನೀನು ಹುಡುಗ ಅಲ್ವಾ? ಹಾಗೆ ನನ್ನ ಮಗಳು ಸಣ್ಣವಳು ಪಾಪ. ಹ? ನಾನು ಹುಡುಗ, ಹ. ನನ್ನ ಮಗಳು ಅವಳು ಅವಳು ಮಗಳೇ. ಹುಡುಗಿ ಹುಡುಗಿ. ಹಾ. ಅದು ಗೊತ್ತಾಗ್ತದೆ ನಿನಗೆ ಅಪ್ಪೆ. ಅವಳು ಹುಡುಗಿಯ. ಜಾಗ್ರತೆ. ಹ? ನಾನು ಒಳಗೆ ಸ್ವಲ್ಪ ವಿಶ್ರಾಂತಿ ಪಡಿತೇನೆ. ಆಮೇಲೆ ಬೇಟೆಗೆ ಹೋಗ್ತೇನೆ, ಮಾಂಸ ತರ್ತೇನೆ, ಎಲ್ಲ ಸಿದ್ಧ ಆಗಬೇಕು. ನೋಡ್ಬೇಕು ಅಲ್ಲಿ. ನೀವು ಹೋಗ್ತೀರಿ ಇಲ್ವಾ? ಮೊದಲೇ ಹೆದರಿದನವ. ಹೆದರ್ಬೇಡ. ಅಪ್ಪ. ಇನ್ನು ಅಪ್ಪನನ್ನು ಕರಿಬೇಡ. ಆಯ್ತು, ಹೇಗೂ ಬಂದಾಗಿದಲ್ಲ. ನೀನು ಏನಾದ್ರು ಹೇಳಿದಾಗೆ ಕೇಳಿದ್ರು. ಕೇಳು ಹೇಳು ಹೇಳು ಹೇಳು. ಪ್ರಾಣವನ್ನು ಉಳಿಸಿದ ಪ್ರಾಣಿಯನ್ನು ಮಾನವತೆಗೆ ಬದುಕುವ ಹೀನ ಕೆಲಸವನ್ನು ನೀನೆತ್ತೆ ಸಗುವರಿ. ಏನಮ್ಮ? ಹೊಡಿಬೇಡ. ಏನು ಏನು ಮಾಡಿದ್ದೀನಿ ನೀನು? ನಿನ್ನನ್ನು ಹೇಳಿದ್ದೇನು? ಅವನನ್ನು ಚೆನ್ನಾಗಿ ನೋಡಿಕೋ. ಅವನಿಗೆ ಅವರ ರೀತಿಯ ತೊಂದರೆ ಆಗಬಾರ್ದು. ಏನು ಅಪ್ಪಿ ಹಿಡಿದಿ? ಏನೋ ನನಗೇನು ಗೊತ್ತಿಲ್ಲ, ಎಲ್ಲ ಮಾಡಿದ್ದವಳೆ. ತಿಂದಾನೆ. ನಿಮ್ಮ ಮಗಳಲ್ಲಿ ಕೈ. ನನ್ನ ಮಗಳು ನಾನು ತಿಂದ ಮನೆಗೆ ನಾನು ಕಣ್ಣು ಪಾಪ. ಹೋಗಿದ್ದೇನ? ಯಾರು ಪಾಪ? ನನಗೇನು ಗೊತ್ತಿಲ್ಲ, ನಾನು ಯಾರು ಏನು ಪಾಪ? ಮಾಡ್ಲಿಲ್ಲ. ಪಾಪ ಪಾಪ ಅಂತ ನಾನು ತಿಳಿದೇ ಈ ರೀತಿ ಆದದ್ದು. ಇಲ್ಲದಿದ್ರೆ ಅವಳನ್ನು ಅಪ್ಪಿ ಹಿಡಿತ್ಯಾ? ನನ್ನ ಮಗಳವಳು. ನೀನು ಹೇಗಿರ್ಬೇಕಿತ್ತು? ನಿಷ್ಠವಂತನಾಗಿರ್ಬೇಕಿತ್ತು. ಹೊಡಿಬೇಡಿ ಹೊಡಿಬೇಡಿ. ಹೊಡಿಬೇಡಿ. ಏನು ಮಾಡಿದ್ದೀನಿ ನೀನು? ನನ್ನ ಮಾತು ಕೇಳ್ತೀರಾ ನೀವು? ನಿನ್ನ ಮಾತು ಹೌದಾ? ಏನದು? ಅಪ್ಪಯ್ಯ, ಹ. ಸ್ವಲ್ಪ ಮುಂದೆ ಬನ್ನಿ. ಇನ್ನೆಷ್ಟು ಮುಂದೆ ಬರಬೇಕು? ಅವನ ತಪ್ಪೇನಿಲ್ಲ. ಮತ್ತೆ ಯಾರು ತಪ್ಪು? ತಪ್ಪು ನನ್ನದ್ದೇ. ನಿನ್ನದ್ದು? ಹೌದಪ್ಪ. ಏನ್ ಮಾಡಿದಿ ನೀನು? ಅಪ್ಪ, ಹ. ನೀವು ಕೋಪಿಸಿಕೊಳ್ಳಬಾರ್ದು, ಇನ್ನೆಲ್ಲಿ ಕೋಪ ಬರುವುದು? ಬೈಬಾರ್ದು, ಹೊಡಿಬಾರ್ದು. ಹ, ಏನು? ಅಪ್ಪ, ಹ, ನನ್ನ ಈ ಪ್ರಾಯದಲ್ಲಿ ಹ. ನಿಮಗೆ ಏನಾಗಿತ್ತಪ್ಪ? ನಿನ್ನ ಈ ಪ್ರಾಯದಲ್ಲಿ ನನಗೆ ಏನಾಗ್ಲಿಲ್ಲ. ಬೇಡ, ನಮ್ಮನಿಗೆ ಏನಾಗಿತ್ತು? ಅಮ್ಮನಿಗೆ ಏನಾಗಿತ್ತು ಅಂತ ನನಗೇನು ಗೊತ್ತು? ಅಯ್ಯೋ ದೇವ್ರೆ, ಹ. ಯಾರ ಜೊತೆ ಹೇಳಿದ್ರು ಅವರು?
ಅವಳ ಅಪ್ಪ ಅಮ್ಮನ ಜೊತೆಯಲ್ಲಿ. ಅಯ್ಯೋ ಅಯ್ಯೋ ಅಂದ್ರೆ ಮದುವೆ ಆಗಿ ನಿಮ್ಮ ಜೊತೆ ಇರ್ಲಿಲ್ವಾ ಹೇಳಿ? ಅದು ಮದುವೆ ಆದ್ಮೇಲೆ ನನ್ನ ಜೊತೆ ಇದ್ದ. ಅದನ್ನೇ ಹೇಳಿದ್ದು, ಇಷ್ಟು ಪ್ರಾಯದಲ್ಲಿ ನಿಮ್ಮ ಜೊತೆ ಇರ್ಲಿಲ್ವಾ ಅಂತ ಕೇಳಿದ್ ನಾನು. ಇಷ್ಟು ಪ್ರಾಯದಲ್ಲ, ಇದಕ್ಕಿಂತ ಸ್ವಲ್ಪ 1-2 ವರ್ಷ ಜಾಸ್ತಿ ಆಗಿತ್ತು. ಹೌದಾ? ಹಾ. ಹೌದಾ? ಹಾ. ಅಪ್ಪ ಏನು ನನಗೂ ಹಾಗೆ ಏನು ಇವ ಬೇಕು ಅಂತ ಆಗಿದೆ. ಬೇಕು? ಅಯ್ಯೋ ಬೇಕು ಅಂತಾಗಿದೆ ಅಂತ. ಬೇಕು ಅಂತ ಆಗಿದೆ, ಆಗ್ಲಿ ಬೇಕು. ಹಾಗಲ್ಲ ಹಾಗಲ್ವ ಇಟ್ಟುಕೊಂಡದಿಲ್ಲಿ ಅಪ್ಪ. ಅವನ ರೂಪಕ್ಕೆ ನಾನು ಮರುಳಾಗಿದ್ದೇನೆ. ಅವನ ರೂಪಕ್ಕೆ? ಹೌದು. ನೀನು? ಹೌದು. ಹ್ಮ್. ಮದುವೆಯಾದ್ರೆ ಅವನನ್ನೇ ಎನ್ನುವ ಹಾಗೆ ನಿರ್ಧಾರ ಮಾಡಿದ್ದೇನಪ್ಪಯ್ಯ. ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು. ಯಾಕೆ ಕುದುರೆ? ನಾನು ಕುದುರೆ ಅಲ್ಲ, ನಾನು ಚದುರೆ. ಹೌದು ಚದುರೆ. ಈ ರೀತಿಯಾದಂತ ಆಟ ಆಡುವುದಕ್ಕೆ ಪ್ರಾರಂಭ ಮಾಡಿದ್ಯಾ? ನಿಮ್ಮ ಮಗಳಲ್ವಾ? ಇಷ್ಟು ಬೇಗನೆ ಅವನ ಮೇಲೆ ಮನಸ್ಸಾಯ್ತು ನಿನ್ಗೆ? ಹೌದಪ್ಪ. ಆಗ್ಲಿ, ಅಪ್ಪನ ಹೊರೆ ಒಂದು ಕಡಿಮೆ ಮಾಡಿಬಿಟ್ಟೆ. ಅವನು ಬರೀ ಪಾಪ. ಅವ ಪಾಪನ? ನಾನು ಹೇಳಿದ ಹಾಗೆ ಕೇಳ್ತಾನೆ ಅವ. ಕೇಳದೆ ಇರ್ತಾನ? ಹಾ. ನೀನು ಏನು ಮರಳು ಮಾಡಿದ್ದ ಯಾರಿಗೆ ಗೊತ್ತು. ಹಾ. ಆಗ್ಲಿ, ಅವನನ್ನು ಕೇಳ್ಬೇಕಾ ಬೇಡ? ಕೇಳಬೇಕಪ್ಪ. ಕೇಳ್ತೇನೆ ನಾನು. ಆಯ್ತಾ? ಅವನನ್ನೇ ಮದುವೆ ಆಗುದು? ಜೋರ್ ಮಾಡ್ಲಿಕ್ಕಿಲ್ಲ, ಆಯ್ತು. ಎಲ್ಲ ಮಾತಾಡ್ಬೇಕು. ಇಲ್ಲಮ್ಮ, ಮಾತಾಡ್ಬೇಕು. ಆಯ್ತು. ಇಕಾನ ಇಲ್ಲಿ ಬಾಣ, ಇಲ್ಲಿ ಬಾಣ. ನೀನು ಸಹ ಇಲ್ಲಿ ಬಾಣ. ನಾನು ಏನು ಮಾಡಲಿಲ್ಲ, ನನಗೇನು ನೀನು ಏನು ಮಾಡ್ಲಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತು. ಅವಳು ಹೇಳಿ ನನಗೆ ಹೊಡಿಬೇಡಿ, ನನಗೆ ನೋವಾಗ್ತದೆ. ಅಪ್ಪ ತಗೊಂಡು ಬಾ ಬಾ. ಅಲ್ಲ, ನೀವಿಬ್ಬರು ಮಾತಾಡಿಕೊಳ್ಳಿ, ನಾನು ಹೋಗ್ತೇನೆ ನನ್ನಷ್ಟಕ್ಕೆ. ನಾವು ಇಬ್ಬರು ಮಾತಾಡಿಕೊಳ್ತೇವೆ. ನಾನು ಹೋಗ್ಲಾ? ಅಪ್ಪ ಮಗಳ ಕೆಲಸವೇ ಅದು. ನೀನು ಹೋಗ್ಬೇಡ, ಇಲ್ಲಿ ಬಾ. ಅಳುವುದು ಬೇಡ. ಇಲ್ಲಿ ಬಾ, ಅಳುಬೇಡ, ನಾನು ಇದ್ದೇನೆ. ಅಳುಬೇಡ. ಬಾ, ಏನು ಮಾಡುದಿಲ್ಲ. ಬಾ ಬಾ. ಈಗ ನಾನು ತಪ್ಪು ಮಾಡಲಿಲ್ಲ. ನೀನು ತಪ್ಪು ಮಾಡ್ಲಿಲ್ಲ. ನನಗೇನು ಗೊತ್ತಿಲ್ಲ. ನಿನಗೇನು ಗೊತ್ತಿಲ್ಲ ಅಂತ ನನಗೂ ಗೊತ್ತು. ನೀನು ಯಾವ ತಪ್ಪು ಮಾಡ್ಲಿಲ್ಲ ಅಂತಲೂ ನನಗೆ ಗೊತ್ತು. ಎಲ್ಲ ಇವಳೇ ಮಾಡಿ. ಅವಳೇ ಅವಳೇ ಹೇಳಿದ್ದಾಳೆ ಎಲ್ಲ ನಾನೇ ಮಾಡಿದ್ದು ಅಂತ. ಈಗ ನಾನು ಬರುದಾ? ಇಲ್ಲ, ನಿಲ್ಲೋ. ನೀನು ಇಲ್ಲಿ ಇರ್ಬೇಕು. ಯಾಕೆ? ಇನ್ನು ಮುಂದೆ ನಿನಗೆ ಇಲ್ಲಿಯೇ ವಾಸಸ್ಥಾನ. ಇಲ್ಲಿಯೇ ನೀನು ಅಂದ್ರೆ ನಮ್ಮ ಜೊತೆಯಲ್ಲಿ. ನೀನು ನಮ್ಮ ಜೊತೆ ಇದ್ರೆ ಮುಂದೆ ಈ ನಮ್ಮವರಿಗೆ ನೀನು ಪುಂಗವನಾಗ. ನೀನು ಒಟ್ಟಿಗಿರ್ಬೇಕು. ಒಟ್ಟಿಗಿರ್ಬೇಕು. ಅವರು ಹೊಡೆದುಕೊಂಡರು. ಇಲ್ಲ, ಯಾರು ಯಾರು ಉಳಿದವರೇ ಕೊಲ್ಲುದು? ನಾನು ಹೇಳ್ತೇನೆ ಅವ್ರ ಹತ್ರ. ಈಗ ಇವಳು ನನ್ನ ಮಗಳು, ಇವಳಿಗೆ ನಿನ್ನ ಮೇಲೆ ಮನಸ್ಸಾಗಿದಂತೆ. ಅಪ್ಪಯ್ಯ ಹೇಗೆ ಜೋಡಿ? ಜೋಡಿಯೇ. ಆದ್ರೆ ಒಂದು ರೀತಿಯ ಮೋಡಿ ಆಗುದಿಲ್ವಾ? ಖಂಡಿತ ಮೋಡಿ ಆಗ್ತದೆ. ನೀ ಸ್ವಲ್ಪ ಉದ್ದ ತೊಂದರೆ ಇಲ್ಲ. ಈಗ ಇವಳು ನನ್ನ ಮಗಳು, ನೀನು ನನ್ನ ಅಳಿಯ. ಇವಳು ಮಗಳು, ನಾನು ಅಳಿಯ. ಹೇಗೆ ಅಳಿಯ ಅಂದ್ರೆ ನೀನು ಅವಳ ಕೈ ಹಿಡಿಬೇಕು, ಮದುವೆ ಆಗ್ಬೇಕು, ಅವಳ ಕೈ ಹಿಡಿಬೇಕು. ನಿಮ್ಮ ಕೈ ಹಿಡಿ. ನನ್ನ ಕೈ ಹಿಡಿದ್ರೆ ಆಗ್ಲಿಕ್ಕಿಲ್ಲ, ಅವಳ ಕೈ ಹಿಡಿಬೇಕು. ಅವಳ ಕೈ ಹಿಡಿದು ಹಾಗಲ್ವೋ? ಕೈ ಹಿಡಿಯುವುದು ಹೌದು, ಆದ್ರೆ ಮದುವೆ. ಮದುವೆ ಅಂದ್ರೆ ಗಂಡು ಹೆಣ್ಣು ಜೊತೆ ಆಗಿರುವುದು, ಹೂಮಾಲೆ ಹಾಕೊಳ್ಳುವುದು. ನಿಮಗಾಗ್ಬೋದಲ್ಲ? ಹಾಗೆಲ್ಲ ಆಗುದಕ್ಕಾಗುತ್ತದ? ನನ್ನ ಅಪ್ಪಯ್ಯ ಅವರು. ನಾನು ಅಪ್ಪ, ನಾನು ಮಗಳಲ್ವಾ? ಹಾಗಾಗುದಿಲ್ಲ. ಹಾಗಾಗುದಿಲ್ಲ. ನಾನು ಯಾಕೆ ಆಗಬೇಕು? ನೀನೇ ಗಂಡ. ಅವರಿದ್ದಾರಲ್ಲ, ಅವರನ್ನಾಗ್ಬೋದಲ್ಲ? ಯಾರನ್ನು? ನನಗೆ ನೀನೇ ಬೇಕು ಅಂತ. ಅವರೆಲ್ಲ ಆಗ್ಲಿಕ್ಕಿಲ್ಲ. ಅವರು ಮದುವೆ ಅವರ ಜೊತೆಯಲ್ಲಿ ಮದುವೆ ಮಾಡಿದ್ರೆ ಅವ್ರು ಬೇರೆ ಎಲ್ಲಿಯಾದ್ರೂ ಕರ್ಕೊಂಡು ಹೋದ್ರೆ ಇಲ್ಲೇ ಇರ್ಬೇಕು. ಇಲ್ಲಿಗೆ ಜನ ಬೇಕು. ಇಲ್ಲಿಗೆ ಜನ ಬೇಕು. ಇಲ್ಲಿಗೆ ಜನ ಯಾರು? ಅದಕ್ಕೆ ನೀನೆ. ನಿನ್ನ ದೊಡ್ಡ ಜನ ಒಳ್ಳೆ ಇಲ್ಲ. ಮದುವೆ ಆದ್ರೆ ಅವಳು ನನಗೇನಾಗ್ಬೇಕು? ಹೆಂಡತಿ. ನಾನು? ನೀನು ಗಂಡ. ಯಾಕೆ ಅವಳು ಗಂಡ ಆಗ್ಲಿಕ್ಕೆ ಆಗುದಿಲ್ವಾ? ಅಯ್ಯೋ, ಮದುವೆ ಆಗಿ 2 ವರ್ಷ ಕಳಿಬೇಕು, ಅವಳು ಗಂಡ. ಮದುವೆಯಾದ ಪ್ರಾರಂಭದಲ್ಲಿ ಅವಳು ಹೆಂಡತಿ, ನೀನು ಗಂಡ. ಮತ್ತೆ 1-2 ಮಕ್ಕಳಾಯ್ತು, ಮತ್ತೆ ಅವಳು ಗಂಡ, ನೀನು ಹೆಂಡತಿ. ಆಯ್ತು. ಅದು ಮತ್ತಿನ ಕಥೆ, ಈಗ ಹೇಳುವುದಿಲ್ಲ ನಾನು. ಅದು ನನಗೆ ಅನುಭವ ಉಂಟಲ್ಲ, ಹಾಗೆ ನಿನ್ನಲ್ಲಿ ಹೇಳುದು. ನೀವಿಬ್ರು ದಾಂಪತ್ಯ ಜೀವನದಿಂದ ಸುಖವಾಗಿದ್ದು ಇಲ್ಲಿಯೇ ನಮ್ಮ ಗಣೆಗಾರರನ್ನೆಲ್ಲ ಪಾಲಿಸ್ತಾ ನೆಮ್ಮದಿಯಿಂದ ಬದುಕಬೇಕು. ಆಯ್ತು, ನೀವು ಹೋಗಿ. ಗೊತ್ತಾಯ್ತಲ್ಲ, ಮದುವೆ ಆಗ್ಬೇಕು ಅಂತ ಹೇಳಿದ್ದು ಮಾತ್ರ. ಈಗ ನೀವು ಹೋಗಿ. ನೀವ್ಯಾಕೆ ಇಲ್ಲಿ? ಅಲ್ವಾ, ನಾನು ಅಗತ್ಯ ಇಲ್ಲವಲ್ಲ. ಮದುವೆ ಮಾಡುದೇ ಮತ್ತೆ ಕೈಡಿ ಮಂತ್ರ ಬರುದಿಲ್ಲ ನನಗೆ. ಹೂಮಾಲ ಬೇಡ, ಹೂಮಾಲ ಬೇಡ. ಅಲ್ಲಿ ನಮ್ಮವರಲ್ಲಿ ಕಾಳಿ ದೇವಿ ಇದ್ದಾಳ, ಅವಳ ಗುಡಿಯ ಹತ್ರ ಮಾಲೆ ಬದಲಾವಣೆ ಮಾಡಿಕೊಂಡು ಆಮೇಲೆ ನೀವು ಗಂಡ ಹೇಳಿ. ನಾನು ಸ್ವಲ್ಪ ವಿಶ್ರಾಂತಿ ಪಡಿತೇನೆ. ಅಗುಳಲ್ಲಿ ಚೈತು ಕರೆಯುವುದು ಯಾಕೆ? ಏನೋ ಬೇಕಂತ. ಬೇರೆ ದಾರಿಯಲ್ಲಿ ಹೋಗುದಂತೆ, ನಾನು ಆ ದಾರಿಯಲ್ಲಿ ಹೋಗುದಿಲ್ಲ. ನಾನು ಬರುದಿಲ್ಲ. ನೀವು